ಮೊನ್ನೆಯಷ್ಟೇ ಚೈತ್ರ ಕುಂದಾಪುರ ಪ್ರಕರಣ ನಡೆಯಿತು. ಅದರಲ್ಲೂ ಕೂಡ ಶ್ರೀಗಳ ಹೆಸರು, ಶ್ರೀಗಳ ನಂಬರ್ ಎಲ್ಲವೂ ಕೂಡ ಪರ್ಟಿಕ್ಯುಲರ್ ಆಗಿ ಬಂತು. ಒಮ್ಮಿಂದೊಮ್ಮೆಲೆ ರಾಜಕೀಯದಲ್ಲಿ ಈ ತರನಾಗಿ ತಮ್ಮ ಹೆಸರು ಬರೋದಕ್ಕೆ ಕಾರಣ ಏನು? ಈಗ ನೋಡಿ, ಎಲ್ಲಿಯಾದರೂ ಒಂದು ಸಮಸ್ಯೆ ಆಗತ್ತೆ, ನಮ್ಮ ಸಂಘಟನೆಯ ಒಳಗೆ ಇದ್ದಂಥ ವ್ಯಕ್ತಿಗಳು ಯಾರೇ ಆಗಲಿ ಅವರ ಬಗ್ಗೆ ಎಲ್ಲಿಯಾದರೂ ವಿಷಯ ಬಂದಾಗ ನಾವು ಅವರ ವಿಚಾರವನ್ನು ಮನಗಾಣ್ತೇವೆ. ಯಾಕೆ, ಏನು, ಎತ್ತ, ಇದು ಎಲ್ಲ ಶ್ರೀಗಳು ಮಾಡ್ತಾರೆ ಅನ್ನುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವು ಮಾಡ್ತೇವೆ. ನಮ್ಮ ಸಂಘಟನೆಯ ಒಳಗೆ ಯಾರಿದ್ದರೂ ಕೂಡ ಅವ್ರಿಗೇನಾದ್ರು ಇಂಥ ಸಮಸ್ಯೆ ಬಂದಾಗ ನಾವು ಅವರನ್ನು ವಿಚಾರಿಸ್ತೇವೆ. ಈ ವಿಚಾರವನ್ನು ನಾವು ಎತ್ತಿಕೊಂಡು ವಿಚಾರ ಮಾಡಲಿಕ್ಕೆ ಹೋಗಿದ್ದೇವೆ, ಅದು ಸತ್ಯ. ವಿಚಾರ ಮಾಡಿದ್ದೇವೆ. ವಿಚಾರ ಮಾಡುವಾಗ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಯಾರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಅಥವಾ ಯಾವುದರಿಂದ ಇದು ಹೊರಗೆ ಬಂತು, ಅದು ಯಾವುದು ಮಾಧ್ಯಮಕ್ಕೂ ಗಮನ ಬರಲಿಲ್ಲ, ನಮಗೂ ಗಮನ ಬರಲಿಲ್ಲ. ಮಾಧ್ಯಮದವರು ಹೇಳಿದ್ದಷ್ಟೇ, ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ನಿಮ್ಮ ಹೆಸರು ಮತ್ತು ನಿಮ್ಮ ನಂಬರ್ ಇದರಲ್ಲಿ ಉಲ್ಲೇಖ ಇದೆ, IT ಸೆಲ್ಗೆ ಹೋಗಿರುವ ಪತ್ರದಲ್ಲಿ ಉಲ್ಲೇಖ ಇದೆ ಅಂತ ಹೇಳಿದರು. ಇದು ಯಾರು ಬರೆದದ್ದು, ಎಲ್ಲಿ ಬರೆದದ್ದು, ಹೇಗೆ ಬರೆದದ್ದು, ಅದು ನಮ್ಮ ಗಮನಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಮ್ಮ ನಂಬ್ರ ಮತ್ತು ನಮ್ಮ ಹೆಸರು ಅಲ್ಲಿ ಉಲ್ಲೇಖ ಆಗುವಾಗ ನಮ್ಮ ಹೆಸರು ಬಂದದ್ರಿಂದ ನಾವು ವಿಷಯವನ್ನು ಹೇಳಬೇಕು. ನಾವು ಮಾತಾಡಿದ್ದೇವಾ ಇಲ್ವಾ? ಈಗ ನಮ್ಮ ಹೆಸರು ಬಂದಿದೆ ಅಥವಾ ನಮ್ಮ ನಂಬರ ಬಂದಿದೆ ಅಂತಲಾದಾಗ ನಮಗೂ ನುಣುಚಿಕೊಳ್ಬೋದು. ನಮ್ಗೆ ಗೊತ್ತಿಲ್ಲ ಯಾರು ಹಾಕಿದ್ದು, ಎಲ್ಲಿಂದ ಬಂದದ್ದು. ನಮ್ಗೆ ಅವರಲ್ಲೇ ಪ್ರಶ್ನೆ ಕೇಳ್ಬೋದು. ಯಾರು ನಮಗೆ ಪ್ರಶ್ನೆ ಮಾಡ್ತಾರಲ್ಲ ಅವರಲ್ಲೇ ಹೇಳ್ಬೋದು. ಆದರೆ ನಾವು ಆ ವಿಷಯದಲ್ಲಿ ಸ್ವಲ್ಪ ಕಟುವಾಗಿರ್ತೇವೆ. ಅವ್ರು ಕೇಳಿದರೆ ನೇರ ಉತ್ತರವನ್ನು ಕೊಡ್ತೇವೆ. ನೋಡಿ, ನಡೆದದ್ದು ಹೀಗೆ ಘಟನೆ, ಇಂಥ ಘಟನೆಗಳು ನಡೆದಿದೆ, ನಾವು ಈ ಘಟನೆಯನ್ನು ಹೀಗೆ ಮೆಲುಕು ಹಾಕ್ತಾ ಹೋಗಿದ್ದೇವೆ, ಹಾಗಾಗಿ ನಮ್ಮ ಹೆಸರು ಬಂದಿದೆ. ಯಾರು ತಂದಿದ್ದಾರೆ ಗೊತ್ತಿಲ್ಲ, ನಾವು ಮಾತಾಡಿದ್ದು ಇಂಥವರಲ್ಲಿ ಅಂತ ಹೇಳಿದ್ದೇವೆ. ನಾವು ಮಾತಾಡಿದ್ದು ಆ ವಿಷಯವನ್ನು ಚೈತ್ರನಲ್ಲಿ. ಕೇಳುವುದು ನಮ್ಮ ಧರ್ಮ ಇದೆ. ಯಾಕೆ ಅಂತಂದರೆ, ನಾವು ಸಂಘಟನೆಯ ಹಲವು ಕಾರ್ಯಕ್ರಮಗಳು, ನೂರಾರು ಕಾರ್ಯಕ್ರಮಗಳಲ್ಲಿ ನಾವು ಮತ್ತೆ ಚೈತ್ರ ಒಟ್ಟಿಗಿದ್ದವರು ಸಂಘಟನೆಯ ಒಳಗೆ. ಅವರು ದಿಕ್ಸೂಚಿ ಭಾಷಣಕ್ಕಿದ್ರೆ ನಾವು ಆಶೀರ್ವಚನಕ್ಕಿದ್ದೆವು. ಇದು ಇಲ್ಲಿ ಮಾತ್ರ ಅಲ್ಲ, ಕೇವಲ ಇದು ಕರಾವಳಿಗೆ ಸೀಮಿತ ಅಲ್ಲ, ಇಡೀ ಕರ್ನಾಟಕ ದೇಶದಾದ್ಯಂತ ನಾವು ಹಾಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ಆಗ ಒಬ್ಬಳು ನನ್ನ ತಂಗಿಯೋ ನನ್ನ ಅಕ್ಕನೋ, ಆವಾಗ ಅವಳಿಗೇನೋ ಸಮಸ್ಯೆ ಬಂದಾಗ ಕೇಳೋದು ನಮ್ಮ ಧರ್ಮ ಇದೆ. ಪೂರ್ವಾಶ್ರಮದಲ್ಲಿ ನನಗೆ ಅವಳು ಅಕ್ಕನೋ ತಂಗಿಯೋ ಆಗ್ತಾಳೆ, ನಾನು ಕೇಳೋದು ನನ್ನ ಧರ್ಮ ಇದೆ. ಹಿಂದೂ ಧರ್ಮಕ್ಕಾಗಿ ಅವಳು ಬಹಳ ತ್ಯಾಗ ಮಾಡಿದ್ದಾಳೆ ಒಂದು ಸಂದರ್ಭದಲ್ಲಿ. ದಿಕ್ಸೂಚಿ ಭಾಷಣ ಅಂದರೆ ಅದು ಅಷ್ಟು ಸುಲಭವಲ್ಲ, ಯಾರಿಗೂ ಮಾತಾಡಲಿಕ್ಕೆ ಆಗೋದಿಲ್ಲ. ಅದನ್ನು ವಿಷಯಗಳನ್ನು ಸಂಗ್ರಹ ಮಾಡಿ, ವಿಷಯಗಳನ್ನು ಪೋಣಿಸಿ, ವಿಷಯಗಳನ್ನು ಸಮಾಜಕ್ಕೆ ಮುಟ್ಟಿಸಬೇಕು. ಈ ಮುಟ್ಟಿಸುವಾಗ ಅಲ್ಲಿರುವ ಅವಳಿಗೆ ಫ್ಯಾನ್ ಇದ್ದಾರೆ ನೋಡಿ, ಅದು ಬಹುಮತವಾಗಿ, ಅಭಿಮಾನಿಗಳು ಬಹುಮತವಾಗಿ ಬೆಳೀತಾ ಹೋಗ್ತಾರೆ. ನಾವೊಮ್ಮೆ ಹುಬ್ಬಳ್ಳಿಗೆ ಹೋಗಿದ್ದೆವು. ಹುಬ್ಬಳ್ಳಿಯಲ್ಲಿ ಅವಳ ಫ್ಯಾನನ್ನು, ಆ ಚೈತ್ರನ ಫ್ಯಾನನ್ನು ನಮ್ಗೆ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗಿತ್ತು. ಅಂದರೆ ಬಂಧುಗಳು ಆ ರೀತಿ ಸ್ವೀಕರಿಸ್ತಾರೆ ಅಂತ. ಆ ಭಾವನೆಗಳು, ಸಮಾಜದ ಮೇಲೆ ಆಗುವಂಥ ಹಾನಿಗಳು, ಸಮಾಜದ ವ್ಯವಸ್ಥೆಯನ್ನು ಅದು ಆ ದಿಕ್ಸೂಚಿ ಭಾಷಣದಲ್ಲಿ ಪೋಣಿಸಿ ಹೇಳಬೇಕಲ್ಲ, ಅದೆಲ್ಲವೂ ಬಾಯ್ಪಾಠ. ಅದೇನು ಓದಿ ಹೇಳೋದಲ್ಲ, ಯಾರ ಬರೆದು ಕೊಟ್ಟದ್ದನ್ನು ಓದಿ ಹೇಳೋದಲ್ಲ, ಅದು ಅಧ್ಯಯನ ಮಾಡಿ ಬಾಯ್ಪಾಠವಾಗಿ ಸಮಾಜಕ್ಕೆ ಹೇಳೋದು. ಹಾಗಾಗಿ ಆ ಸ್ಥಿತಿಗಳು ಬಂದಾಗ, ಒಂದಷ್ಟು ಅಭಿಮಾನಿಗಳು ಅಂತ ಬಂದಾಗ, ಅದು ಅವರನ್ನೆಲ್ಲರನ್ನ ಒಮ್ಮೆ ಬಡಿದೆಬ್ಬಿಸ್ತಾರೆ. ಆ ಕಾರಣದಿಂದ ನಮಗೆ ಕಾಳಜಿ. ಏನು ಸಮಸ್ಯೆ ಆಗಿದೆ, ಏನು ತೊಂದರೆಯಾಗಿದೆ, ಯಾಕಿದಾಯಿತು, ನಮ್ಗೆ ಗೊತ್ತಿಲ್ಲದ ವಿಷಯಗಳು ಬಂದಾಗ ಯಾಕಾಯಿತು ಅದನ್ನು ಕೇಳೋದು ನಮ್ಮ ಧರ್ಮ ಇದೆ. ಅಷ್ಟು ಮಾತ್ರ ಮಾಡಿದ್ದೇವೆ, ಮತ್ತೆ ಅದರ ಬಗ್ಗೆ ಒಳಗೆ ಹೊರಗೆ ನಮ್ಗೆ ಏನು ಗೊತ್ತಿಲ್ಲ. ಆದರೆ ಈಗ ಪ್ರಸ್ತುತ ನೋಡ್ತಾ ಹೋದರೆ ಎಲ್ಲರೂ ಕೂಡ ಹೇಳುವಂಥ ಮಾತು, ಈ ಬೆಂಕಿ ಇಲ್ಲದೆ ಯಾವುದೇ ಕಾರಣಕ್ಕೂ ಹೊಗೆ ಬರೋದಿಲ್ಲ. ಆ ಮಾತನ್ನು ನಾವೆಲ್ಲರೂ ಕೂಡ ಹೋಗ್ತೇವೆ. ಅದೇ ರೀತಿಯಾಗಿ ಮೊದಲಿಗೆ ಚೈತ್ರ ಕುಂದಾಪುರ ಹೆಸರು ಬಂತು, ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಆಗಿರ್ಬೋದು, ದಾಖಲೆಗಳು ಎಲ್ಲವೂ ರಿಲೀಸ್ ಆಯಿತು. ಅಭಿನವ ಹಾಲಶ್ರೀ ಹೆಸರು ಬಂತು, ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಎಲ್ಲವೂ ಕೂಡ ಬಂತು. ಅದೇ ರೀತಿ ಹಲವು ಹೆಸರಿದೆ, ಗಗನ್ ಕಡೂರ್ ಆಗಿರ್ಬೋದು, ಪ್ರತಿಯೊಂದು ಹೆಸರು ಯಾವುದೆಲ್ಲ ಹೆಸರು ಬಂದಿದೆ ಅದಕ್ಕೆಲ್ಲದಕ್ಕೂ ಕೂಡ ದಾಖಲೆ ಇದೆ. ಹಾಗಾಗಿ ಕೆಲವರ ಅಭಿಪ್ರಾಯಗಳು ಈ ಬೆಂಕಿ ಒಳಗಡೆ ಇರೋದ್ರಿಂದ ಹೊಗೆ ಆಡ್ತಾ ಇದೆ, ಹಾಗಾಗಿ ವಜ್ರದೇಹಿ ಹೆಸರು ಈಗ ಹೊಗೆಯಾಗಿ ಆಡ್ತಾ ಇದೆ, ಇದರೊಳಗೆ ಇನ್ನೊಂದು ಬೆಂಕಿ ಇದೆ. ಈಗ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಅಂತ ಅನ್ನುವ ಶಬ್ದ ತಾನೇ. ಒಂದು ವಿಷಯ ಇಲ್ಲದೆ ಇದು ಯಾಕೆ ಚರ್ಚೆಗೆ ಬರ್ತದೆ ಅಂತ ಹೇಳುವ ವಿಷಯವಲ್ಲ. ಈಗ ನಮಗೆ ತುಂಬ ಮಂದಿ ಸನ್ಮಿತ್ರರು ಇರ್ತಾರೆ, ನಮ್ಮ ಜೊತೆ ಬೇರೆ ಬೇರೆ ವಿಷಯಗಳೆಲ್ಲ ಅವರು ಮಾತಾಡ್ತಾರೆ. ಯಾವುದೋ ಒಂದು ವಿಷಯಕ್ಕೆ ನಾವು ತಗ್ಲಾಕೊಂಡೇವು ಅಂತಲಾದರೆ ಅವರೆಲ್ಲರೂ ಆರೋಪಿಗಳ? ನಮ್ಮ ಜೊತೆಗೆ ಯಾರೆಲ್ಲ ಮಾತಾಡಿದ್ದಾರೆ ಅವರೆಲ್ಲರೂ ನಮ್ಮ ಜೊತೆ ಬರ್ತಾರಾ? ಬರುವುದಿಲ್ಲ. ಕಾನೂನು ಅಂದರೆ ಏನು? ಅದಕ್ಕೊಂದು ಇತಿಮಿತಿ ಇದೆ.
ಈಗ ಅಲ್ಲಿ CCB ಅಧಿಕಾರಿಗಳು ಎಲ್ಲರನ್ನ ತನಿಖೆಗೊಳಪಡಿಸಿದ್ದಾರೆ. ಸತ್ಯ ಅಂತ ಇದ್ರೆ ನಮಗೆ ಒಂದು ನೋಟಿಸ್ ಬಿಡ್ತಿದ್ರಲ್ಲ ಅವರು, ಇದು ಸತ್ಯ ಅಂತ ಇದ್ರೆ ಒಂದು ನೋಟಿಸ್ ಬಿಡ್ತಿದ್ರು. ಇಲ್ಲಿ ತನಕ ಯಾವುದೇ ನೋಟಿಸ್ ಬರಲಿಲ್ಲ. ಯಾಕೆ ಬರ್ತದೆ? ನಮ್ಮ ಅಸ್ತಿತ್ವವೇ ಇಲ್ಲದಿದ್ರೆ ಯಾಕೆ ಬರ್ತದೆ? ಈಗ ಕೊಟ್ಟವರಿಗೆ ಗೊತ್ತುಂಟಲ್ಲ, ಕೊಟ್ಟವರು ಯಾರು? ಗೋವಿಂದ ಬಾ ಪೂಜಾರಿ ಅವರು, ನಮ್ಮ ಸಮಾಜದ ಒಂದು ದೊಡ್ಡ ಸಂಪತ್ತವರು. ಹಾಗಾಗಿ ಅವರಿಗೂ ಗೊತ್ತಿದೆಯಲ್ಲ ಯಾರು ಇದ್ರೊಳಗಿದ್ದಾರೆ, ಯಾರು ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ಅದಕ್ಕೆ ಇನ್ನೊಂದು CCTV ಯಾಕೆ, ಇನ್ನೊಂದು ಫುಟೇಜ್ ಯಾಕೆ, ಅಗತ್ಯ ಏನಿದೆ, ಇನ್ನೊಂದು ರಂಗನ್ನು ಕೊಡುವ ಅವಶ್ಯಕತೆ ಏನಿದೆ, ಅವರಿಗೂ ಗೊತ್ತಿದೆ. ಮನೆಯವರು ನೇರ ಹೇಳಿದರು, 70% ಮುಗಿದೋಯ್ತು, ಇನ್ನು 20% ಅದು ನಾಳೆ ನಾಡಿದ್ರೊಳಗೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದರು. ಹಾಗಾಗಿ ಎಲ್ಲಿ ನಮ್ಮ ವಿಷಯಗಳು ಇರ್ತವೋ ಅಲ್ಲಿ ಸತ್ಯ ಹೊರಗೆ ಬರ್ತದೆ. ಸತ್ಯ ಇದ್ರೆ ಅಲ್ವಾ ಹೊಗೆಯಾಡೋದು? ಸತ್ಯವೇ ಇಲ್ಲದಿದ್ರೆ, ಒಂದು ವಸ್ತುವೇ ಇಲ್ಲದಿದ್ದರೆ ಹೊಗೆಯಾಡುವ ಪ್ರಶ್ನೆಯಲ್ಲಿ ಬರ್ತದೆ.